ಶಂಕರ್ ನಾಗ್ ಅವರು ಈಗ ಇರ್ತಿದ್ರೆ ಇಡೀ ದೇಶದಾದ್ಯಂತ ನಂಬರ್ 1 ಸ್ಥಾನ ಪಡೆದುಕೊಳ್ಳುವಂತಹ ನಟ ಅನ್ನುವಂತಹ ಮಾತುಗಳು. ಇವನಿಗೆ ಆವಾಗ 35 ವರ್ಷ, ಏನೇನೆಲ್ಲ ಯೋಜನೆ ಮಾಡಿಕೊಂಡು ಎಲ್ಲರೂ ಬಂದವರೆಲ್ಲರೂ ಹೋಗೋಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವರು ಬೇಗ ಹೋಗ್ತಾರಂತೆ, ಕೆಲವರು ನಂತರ ಹೋಗ್ತಾರೆ. ನಮಗೆ ಮತ್ತೆ ಮತ್ತೆ ಪದೇ ಪದೇ ಕಾಡ್ತಾ ಇರುವಂಥದ್ದು, ಈಗ ನಾವು ನೋಡ್ತಾ ಇರುವಂತಹ ಲೆಜೆಂಡರಿ ಆಕ್ಟರ್ ಅನಂತ್ ನಾಗ್ ಅವರು, ಅದೇ ರೀತಿ ಮತ್ತೆ ಮತ್ತೆ ನಮ್ಗೆ ಈಗಲೂ ಕೂಡ ಕಾಡ್ತಾ ಇರುವಂಥದ್ದು ದಂತಕತೆ. ಎಸ್, ತಮ್ಮ ಸಹೋದರ ಅಲ್ವಾ ಶಂಕರ್ ನಾಗ್ ಅವರು. ಯಾವ ರೀತಿ ಈ ಸಂದರ್ಭದಲ್ಲಿ ಅವರನ್ನು ಮಿಸ್ ಮಾಡ್ಕೊಳ್ತೀರಾ ಸರ್? ಇನ್ ದ ಸೆನ್ಸ್ ಅದು ಆದಾಗ ಒಂದು ರೀತಿ ನಿಜ ಹೇಳಬೇಕು ಅಂದರೆ, ಯಾಕಂದರೆ ಬಾಲ್ಯದಲ್ಲಿ ಅವನು ನನಗಿಂತ 6 ವರ್ಷ ಚಿಕ್ಕವನಾಗಿದ್ದ. ನಾವು ಆವಾಗ ಶಿರಾಲಿಯಲ್ಲಿ ಇದ್ವಿ, ಆಶ್ರಮದಿಂದ ಶಿರಾಲಿಗೆ ಹೋಗಿದ್ವಿ. ಅಲ್ಲಿ ನಮ್ಮ ಅಜ್ಜ ಒಂದು ದೇವಸ್ಥಾನ, ದತ್ತಾತ್ರೇಯ ದೇವಸ್ಥಾನ ಇರ್ತದೆ, ಅಲ್ಲೇ ಒಂದು ಅವರು ವಾಸವಾಗಿದ್ದರು. ಅವರ ಪಕ್ಕದಲ್ಲೇ ಇನ್ನೊಬ್ಬರು ಸಂಜೀವ್ ಮಾಮ ಅಂತ ನಾವು ಕರಿತಿದ್ದೆ. ಅವರಿಗೆ ಹಿಂಗೆ ಸೊಟ್ಟು ಬಾಯಿ ಇತ್ತು. ಆಮೇಲೆ ಅವರು ಬೀಡ ಹಾಕೋರು, ಯಾವಾಗಲೂ ಬೀಡ ಹಾಕ್ಕೊಂಡು ಅದ್ರ ಸುಂದರವಾಗಿ ಜಲತರಂಗ ಬಾರಿಸುವರು. ಸೊ ನಮ್ಮೆಲ್ರಿಗೂ ತಂದೆ ತಾಯಂದ್ರಿಗೆ ಒಂದು ರೀತಿ ಅಭ್ಯಾಸ. ಆತ ಮುಖ ನೋಡಿ ಈ ಭವಿಷ್ಯ ನೋಡಿ ಅವರು. ಒಂದಿನ ನಾನು ಅವ್ರ ಮನೆಗೆ ಶಂಕರ್ಗೂ ಕರ್ಕೊಂಡು ಹೋಗಿದ್ದೆ, ಅವ್ರು ಜಲತರಂಗ ಬಾರಿಸ್ತಿದ್ರು. ಸೊ ಅಮ್ಮ ಪ್ರಶ್ನೆ ಕೇಳಿದ್ದು, ಅವರು ಅವನನ್ನು ಸರಿಯ ಒಂಥರ ಸ್ಟಡಿ ಮಾಡಿದರು. ಆಮೇಲೆ ಅವ್ರು ಹೇಳಿದರು, ನಿನ್ನ ಅಮ್ಮಂಗೆ ಹೇಳು ಇವನು ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ ಅಂತ, ಸುಭಾಷ್ ಚಂದ್ರ ಬೋಸ್ ಥರ ಆಗ್ತಾನೆ ಅಂತ. ಅಮ್ಮಗೆ ಹೋಗಿ ಹೇಳಿದೆ ಹಾಗೆ, ಅಮ್ಮ ನೀವು ಕೇಳಿದ್ರಂತೆ, ಅವರು ಹೀಗೆ ಹೇಳಿದರು. ಹಾಗೆ ಹೇಳಿದ್ರ? ಯಾಕೆ ಹಾಗೆ ಹೇಳಿದರು? ಏನು ಕೆಟ್ಟದ ಅದು ಅಂತ ಕೇಳಿದೆ. ಅಂದರೆ ಸುಭಾಷ್ ಚಂದ್ರ ಬೋಸು ಒಂದು ವಯಸ್ಸಿನಲ್ಲಿ ಇವರು ಹೋದರು, ಪ್ಲೇನ್ ಕ್ರ್ಯಾಶಲ್ಲಿ ಹೋದರು ಅಂತ ಆವಾಗೆಲ್ಲ ಹಬ್ಬಿದ್ದು. ಈಗ ಜೀವಂತವಾಗಿದ್ದಾರೆ ಅಂತ ಬೇರೆ. ಸೊ ಅದು ನನಗೆ 6ನೇ ವಯಸ್ಸಲ್ಲಿ, ನನಗೆ 7ನೇ ವರ್ಷದಲ್ಲಿ ಗೊತ್ತಾಗಲಿಲ್ಲ. ಇದು ಆಯಿತು. ನಂತರ ನಾವು ಈ ಆನಂದ ಆಶ್ರಮದಲ್ಲಿ ಮಾತಾಜಿ ಕೃಷ್ಣಬಾಯಿ ಅಂತ ಒಂದು 1988 ದಸರಾ ಒಂದು ಹಠಾತ್ ನಮ್ಮ ತಾಯಿಯವರು ಹೆಚ್ಚಾಗತ್ತೆ. ನಮ್ಮ ತಂದೆಯವರು ಅಷ್ಟರಲ್ಲಿ ತೀರ್ಕೊಂಡಿದ್ದರು 87ನಲ್ಲಿ. 88ಅಲ್ಲಿ ನಮ್ಮ ತಾಯಿಯವರು ಆಶ್ರಮದಲ್ಲಿದ್ದರು, ಮಾತಾಜಿಯವ್ರ ಜೊತೆ ಇದ್ದರು. ನಾವು ಇಲ್ಲಿ ಬಂದು ಹೋಗಿ ಎಲ್ಲ ಮಾಡ್ತಿದ್ವಿ, ಶಂಕರ್ ನಾನು ಎಲ್ಲ ಎಲ್ಲರೂ, ವಿಶೇಷವಾಗಿ ಆಶ್ರಮಕ್ಕೆ, ಆನಂದ ಆಶ್ರಮಕ್ಕೆ. ಮಾತಾಜಿಯವ್ರ ತಾಯಿಯನ್ನು ಕರೆದು, ಆನಂದಿ ಇವತ್ತೇನು ದಿವಸ ಅಂತ ಕೇಳಿದರು. ಇವತ್ತು ವಿಜಯದಶಮಿ ಅಲ್ವಾ ಮಾತಾಜಿ ಅಂತ. ಹೌದು. ಸೊ ಮಾತಾಜಿ ಅಮ್ಮ ಕೇಳಿದ್ರು, ಯಾಕೆ ಕೇಳಿದ್ರು ಮಾತಾಜಿ? ಅಲ್ಲ, ನೀನು ರಾಮನಾಮ ಹೆಚ್ಚು ಮಾಡು. ಯಾಕೆ ಹೀಗೆ ಹೇಳ್ತಿದ್ದೀರಿ? ರಾಮನಾಮ ಹೆಚ್ಚು ಮಾಡು ಅಷ್ಟೇ ನಾನು ಹೇಳೋದು ಅಂತ. ಸೊ ಅಮ್ಮನಿಗೆ ಅದು ಒಂಥರ, ಯಾರು ಮಾತಾಜಿ ಅಂತ. ಮಾತಾಜಿ ತಮ್ಮ ತಂದೆಯವರು ತೀರ್ಕೊಂಡಿರ್ತಾರೆ. ಅವರು ತೀರ್ಕೊಂಡ್ರು ಮುಂದೆ ನೆಕ್ಸ್ಟ್ ಇಯರ್ 88ಅಲ್ಲಿ ನಮ್ಮ ಚಿಕ್ಕಪ್ಪ ತೀರ್ಕೊಂಡ್ರು. ಇದು ಮಾತಾಜಿರು 88ಅಲ್ಲಿ ವಿಜಯದಶಮಿದು ಹೇಳ್ತಾ ಇದ್ದಾರೆ. ಯಾರು ಮಾತಾಜಿ? ನಾನು ಹೇಳು, ಇಬ್ಬರಲ್ಲಿ ಒಬ್ಬರು ಯಾರು? ಇಬ್ಬರು ತಾನೇ ಇದ್ದಾರೆ ನನಗೆ. ಅದೆಲ್ಲ ನೀನು ಕೇಳಬೇಡ, ರಾಮನಾಮ ಹೆಚ್ಚು ಮಾಡು ಅಷ್ಟೇ ಹೇಳಿದ್ರು ಅಂತ. ಸೊ ನಮ್ಮ ತಾಯಿಯವರಿಗೆ 89 ಬಂತು. 89ಅಲ್ಲಿ ಮಾತಾಜಿಯವರೇ ನಿರ್ಗಮಿಸಿದರು. ಆ ವರ್ಷ ನಮ್ಮ ಇದು ಹೇಳಿದ್ದು ನೆನಪಿತ್ತು. ಸೊ ವಿಜಯದಶಮಿ ಈ ಯಾವಾಗ ಅಂತ ಕೇಳಿದ್ರೆ, ಮುಂದಿಂದಲ್ಲ ಅದಕ್ಕೆ ಮುಂದಿಂದು ಅಂತ. ಸೊ ಮುಂದಿನ 89ಅಲ್ಲಿ ವಿಜಯದಶಮಿ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ, ಅಮ್ಮ ಇಲ್ಲಿದ್ದರು. ನೀವು ಬಂದೋಗಿ ಅಂತ ಹೇಳಿದರು. ನಾವಿಬ್ಬರು ಬಂದು, ಏನು ಹಠಾತ್, ನಾನು ಯಾವತ್ತಾದರೂ ನಿಮಗೆ ಇಲ್ಲಿ ಶೂಟಿಂಗ್ ಎಲ್ಲ ಬಿಟ್ಟು ಅಮ್ಮ ಹೆಂಗೆ ಬರೋದು? ನಾನು ಯಾವಾಗಲೂ ಏನಾದರೂ ಕೇಳಿದ್ದೀನ ನಿಮ್ಮ ಹತ್ರ? ಒಂದು ಕೇಳಿದರೆ ಮಾಡಿ ಅಂತ. ಸೊ ನಾವಿಬ್ಬರು ಫ್ಲೈಟ್ ಹಿಡ್ಕೊಂಡು ಬಂದು ಆಶ್ರಮಕ್ಕೆ ಹೋಗಿದ್ವಿ. 2 ದಿವಸ ಅಲ್ಲೇ ಕಳೆದು. ಏನೂ ಹೇಳಿಲ್ಲ ನಮಗೆ. ಸೊ ನಾವು ಮತ್ತೆ 2 ದಿವಸ ಇದ್ದು, ಈಗ ಹೋಗ್ಬೋದಾ ನಾವು ಅಂತ ನಾವು ವಾಪಸ್ ಬಂದ್ವಿ.
ಅದರ ನಂತರ ಅಮ್ಮನಿಗೆ ಅದರ ಮರುವು ಆಯಿತು. ಮಾತಾಜಿಯವರು ಹೇಳಿದ್ದು 88 ಮುಂದಿನ ವರ್ಷ ಅಲ್ಲ, ಅದರ ಮುಂದಿನ ವಿಜಯದಶಮಿಗೆ ಅಂತ. ಸೊ ಮುಂದಿನ ವಿಜಯದಶಮಿನೇ ಶಂಕರ್ 90ರಲ್ಲಿ ಆಕ್ಸಿಡೆಂಟ್ ಆಯಿತು ಅಂತ ನನಗೆ. ನಾನು ನಮ್ಮ ತಾಯಿಯವರು ಹಾಗೆ ಫೋನ್ ಮಾಡಿ ಹೇಳ್ದೆ, ಅದು ಯಾರು, ಅಯ್ಯೋ ಮಾತಾಜಿಯವರು ಹೇಳಿದರು, ಯಾರು ಅಂತ ಹೇಳಿಲ್ಲ, ನೀನಲ್ಲ ಅವನು ಒಂದಾಯಿತು ಅಂತಂದರು. ಏನಮ್ಮ ಹೀಗೆ ಮಾತಾಡ್ತಿದ್ಯಾ ಅಂತ ನಾನು ಕೇಳಿದೆ. ಆವಾಗ ಅಮ್ಮ ಮತ್ತೆ ಜ್ಞಾಪಿಸಿದ್ರು, ನೆನಪಿದೆಯಾ ಮಾತಾಜಿಯವರು ನನಗೆ ಹೀಗೆ ಹೇಳಿದರು, ವಿಜಯದಶಮಿ ಅಂತ, ಇವತ್ತು ವಿಜಯದಶಮಿ. ಬಾಲ್ಯದಲ್ಲಿ ಆ ಸಂಜೀವ್ ಮಾಮ ಜಲ್ತರಂಗ್ ಬಾರಿಸೋರು ಅವರು ಹೇಳಿದರು, ಅದು ಅವನು. ಸೊ ಅದು ಘಟಿಸಿದಾಗ ತಕ್ಷಣ ಒಂಥರ ಮನಸ್ಸು ಒಂಥರ ಏನು ದಿಕ್ಕು ತೋಚಿದಂಗೆ ಆಯಿತು. ಬಟ್ ಅದೊಂಥರ ಅದು ಏನು ಅಮ್ಮ ಹೇಳಿದರು, ಅದರಿಂದ ಇದು ದೇವರ ನಿರ್ಧಾರ, ಅದು ಅದ್ರ ವಿರುದ್ಧ ಯಾರು ತಾನೇ ಹೋಗೋಕ್ಕಾಗತ್ತೆ. ಸೊ ನಮ್ಮ ಶೋಕ ಏನು ಇದೆ ಅದು ಸ್ವಲ್ಪ ಭಾಳಷ್ಟು ಕಡಿಮೆ ಮಾಡೋದಕ್ಕೆ, ಯಾಕಂದರೆ ಇದು ಹೇಳಿದ್ದಾರೆ, ಅದು ನಮಗೆ ಗೊತ್ತಾಗಲಿಲ್ಲ. ಮಾತಾಜಿಯವರಂತೂ ಸ್ಪಷ್ಟವಾಗೇ ಹೇಳಿದ್ದಾರೆ. ಹಾಗಾಗಿ ಅವನಿಗೆ ಆವಾಗ 35 ವರ್ಷ, ಏನೇನೆಲ್ಲ ಯೋಜನೆ ಮಾಡಿಕೊಂಡು ನಾನು ರಂಗಭೂಮಿಗೆ ಹೋದಾಗ ನನ್ನ ನಂತರ ಅವನು ರಂಗಭೂಮಿಗೆ ಬಂದ. ಅಲ್ಲಿ ಭಾಳ ಅವನಿಗೆ ಫೋರ್ಸ್ ಮಾಡಿ ಚಿತ್ರರಂಗಕ್ಕೆ ಬಾನೇನು ಒಂದು ಗಿರೀಶ್ ಕಾರ್ನಾಡ್ ಆಫರ್ ಮಾಡಿ, ನಾನು ಐ ವಾಂಟ್ ಟು ಡೈರೆಕ್ಟ್, ಐ ಡೋಂಟ್ ವಾಂಟ್ ಟು ಆ್ಯಕ್ಟ್ ಅಂತ ನಾನು ಅವನಿಗೆ ಜೋರು ಮಾಡಪ್ಪ. ಅವನಿಗೆ ಒಂದು ಸ್ನೇಹಿತರೆಲ್ಲ ವಿದೇಶಕ್ಕೆ ಹೋಗಿದ್ದರು, ನನಗೂ ಕಳಿಸುವಂತ, ಅಣ್ಣ ನಿನ್ನ ಹತ್ರ ಈಗ ದುಡ್ಡಿದೆಯಲ್ಲ ನಿನ್ನ ನಾ ಹೇಳಿದೆ ಅವರೆಲ್ಲ ಹೋಗಲಿ, ನೀನು ನಾವು ನಮ್ಮ ದೇಶದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹೊರತು ಇನ್ನೊಂದು ದೇಶದಲ್ಲಿ ಹೋಗಿ ಕೆಲಸಕ್ಕೆ ಹೋಗಿ ಸಂಬಳಕ್ಕಿದ್ದು ಚಂದ ಅಲ್ಲ ಇದು. ನೀನು ಹೋಗಿ ಬಿಸ್ನೆಸ್ ಮಾಡೋದು ಬೇರೆ, ಅಲ್ಲಿ ಕೆಲಸಕ್ಕೆ ಹೋಗೋದು ಬೇರೆ. ಸೊ ಅಷ್ಟರಲ್ಲಿ ಈ ಫಿಲ್ಮ್ ಅಂತೂ ನೀವು ಒಂದು ಫಿಲ್ಮ್ ಮಾಡು, ನಾನು ಹೇಳ್ತೀನಿ ಅಂತ ಮಾಡಿ ಆಮೇಲೆ ನೋಡೋಣ, ಕಳಿಸ್ತೀಯ ನನಗೆ ಪ್ರಾಮಿಸ್ ಮಾಡ್ಕೋಬೇಕು, ಕಳಿಸ್ತೀನಪ್ಪ ಬಾ ಅಂತಂದು. ಆದರೆ ಅವನು ನೋಡಿ ಮೊದಲ ಚಿತ್ರ ಅವನು ಶೂಟಿಂಗ್ ಮಾಡಿ ಬಂದಿದ್ದಾನೆ ಬೆಂಗಳೂರಿಗೆ, ಅಷ್ಟೆಲ್ಲ ಅವನಿಗೆ 2-3 ಚಿತ್ರಗಳು ಬಂತು. ನಾನು ಹೇಳಿದೆ ಏನು ಮಾಡ್ತೀನಿ ನಾನು, ಅವನು ಇಷ್ಟೆಷ್ಟು ನಾನು ಇದ್ದೆ. ಸೊ ನಾನು ಹೇಳಿದೆ ಇಷ್ಟು ಇವನಿಗೆ ಸಂಭಾವನೆ ಕೊಟ್ಟರೆ ಅವನು ಮಾಡಿ ಹೇಳ್ತೀನಿ, ಇಲ್ಲಾಂದರೆ ಇಲ್ಲ. ನಾನು ಅಣ್ಣನಾಗಿ ಹೇಳಿ ಕಡೆಗೆ 3 ಪಿಕ್ಚರೆಲ್ಲ ಅವನು ಮಾಡಿದ. ನಾನು ಶುರು ಮಾಡೋ ಶೂಟಿಂಗ್ಸು. ನಾನು ಹೇಳಿದೆ ಯಾವಾಗ ಹೋಗ್ತೀಯ ಶಂಕರ್, ನೀನು ವಿದೇಶಕ್ಕೆ ಹೋಗ್ತೀನಿ ಅಂತಿದ್ದೆ. ಈಗ ನಿನ್ನ ಹತ್ರನೇ ದುಡ್ಡಿದೆಯಲ್ಲ. ಇಲ್ಲ ಅಣ್ಣ ಹೋಗೋದಿಲ್ಲ. ಸೊ ಆ ರೀತಿ ಆಮೇಲೆ ನಿರ್ದೇಶನಕ್ಕೆ ಬಂದ, ನಾವು ಸಿನಿಮಾ ಮಾಡಿದ್ವಿ. ಅವನು ಮಾಲ್ಗುಡಿ ಡೇಸ್ ಮಾಡಿ ಅಷ್ಟು ಹೆಸರು ಸಂಪಾದನೆ ಮಾಡಿದ. ಬಟ್ ಇಟ್ ವಾಸ್ ಜಸ್ಟ್ 12 ವರ್ಷ, 1978 to 1990, 12 ವರ್ಷ ರಂಗದಲ್ಲಿದ್ದ. ಪರಮಾತ್ಮನ ಎಸ್, ಏನಾಗುತ್ತೆ ಸರ್ ಈ ಸಂದರ್ಭದಲ್ಲಿ ಒಂದು 12 ವರ್ಷಗಳು ಇಡೀ ಚಲನಚಿತ್ರರಂಗ ಒಮ್ಮೆ ತಿರುಗಿ ನೋಡುತ್ತೆ ಅಲ್ವಾ? ಇಡೀ ಭಾರತ ದೇಶದಾದ್ಯಂತ ಅವನಿಗೆ ಮೊದಲ ಚಿತ್ರದಲ್ಲೇ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿತ್ತು. ಹೌದು, ಇಡೀ ನ್ಯಾಷನಲ್ ಅವಾರ್ಡ್. ಅದೇ ಇಡೀ ಚಲನಚಿತ್ರರಂಗ ಭಾರತ ದೇಶ ಕಂಡ ಅದ್ಭುತವಾಗಿರುವಂತಹ ನಟ ಶಂಕರ್ ನಾಗ್ ಅವರು ಈಗ ಇಡ್ತಿದ್ರೆ ಇಡೀ ದೇಶದಾದ್ಯಂತ ನಂಬರ್ 1 ಸ್ಥಾನ ಪಡೆದುಕೊಳ್ಳುವಂತಹ ನಟ ಅನ್ನುವಂತಹ ಮಾತುಗಳು, ಈಗ ಯಾರಿದ್ದಾರೆ ಅವ್ರ ನಂತರದ ಸ್ಥಾನದಲ್ಲಿ ಇಡ್ತಾ ಇದ್ರು ಅನ್ನುವಂತಹ ಮಾತುಗಳು ಅಲ್ವಾ ಸರ್? ಏನ್ ಹೇಳಲಿಕ್ಕೆ? ಅದು ಸುಭಾಷ್ ಚಂದ್ರ ಬಗ್ಗೆ ಅದೇ ಹೇಳ್ತಾರೆ, ಅವರೇನಾದ್ರು ಇದ್ದಿದ್ರೆ ಅಂತ. ಸೊ ಅದು ಆ ರೀತಿ ಯೋಚನೆ ಮಾಡೋದು ಸಹಜ, ಅದರ ಯೋಚನೆ ಮಾಡಬಾರದು. ಭಗವಂತ ಏನು ಒಂದು ನಿರ್ಧಾರ ಮಾಡಿ ಕೊರಗಿದೆ ಸರ್ ನಮ್ಗೆ ಕನ್ನಡ ಕೊರಗಿದೆ, ಬೇಜಾರು, ಶೋಕ, ದುಃಖ, ಕೊರಗು ಇರ್ತದೆ. ಬಟ್ ಇದು ಹೀಗಿದ್ರೆ ಅದು ನಮ್ಮ ಬಾಂಬೆಲಿ ಇದ್ನಲ್ಲ ಮರಾಠಿಯಲ್ಲಿ ಹೇಳ್ತಾರೆ, ಮಾಮಿಗೆ ಮೀಸೆ ಇದ್ರೆ ಅವಳಿಗೆ ಏನು ಮಾಡ್ತಿದ್ಳು ಅಂತ. ಮಾಮಿ ಅಂದ್ರೆ ಗೊತ್ತಾಗ್ತದೆ, ಮಾಮನ ಹೆಂಡತಿ, ಮಾಮಿಗೆ ಮೀಸೆ ಇದ್ರೆ ಅಂದಂಗೆ ಇದು ಅಂತ. ಅಂದ್ರೆ ಮಾಮ ಆಗಿದ್ದು ಗಂಡಸಾಗಿದ್ರೆ ಏನಾಗ್ತಿತ್ತು ಅಂತ ನೀವು ಲೆಕ್ಕಾಚಾರ ಮಾಡ್ತೀರಾ ಅನ್ನೋ ತಮಾಷೆಯಲ್ಲಿ ಹೇಳೋರು. ಸರಿ ಈ ರೀತಿಯ ವಿಷಯಗಳು. ಎಸ್ ಸರ್, ಶಂಕರ್ ನಾಗ್ ಅವರು ಹೆಮ್ಮೆ ಆಗುತ್ತೆ, ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಎಲ್ಲರೂ ಕೂಡ ಕನ್ನಡ ಚಲನಚಿತ್ರ ರಂಗಾಲ ಇಡೀ ದೇಶ ಕೂಡ ಮರೆಯದಂತಹ ಒಂದು ದಂತಕತೆ ಶಂಕರ್ ನಾಗ್ ಅವರು. ಎಸ್, ಮಾತನಾಡಿದ್ವಿ, ನೆನಪಿನ ಬುತ್ತಿಗಳು ಎಲ್ಲವೂ ಕೂಡ ಅನಂತ್ ನಾಗ್ ಅವರು ಬಿಚ್ಚಿಟ್ರು. ಇನ್ನೊಂದು ಕಡೆ ಅನಂತ್ ನಾಗ್ ಅವರೇ, ಈ ನಂಬಿಕೆಗಳು ದೇವರು ಅನ್ನುವಂಥ ಹೆಸರು ಮೊದಲಿಗೆ ಬಂತು, ತಾವು ಮಾತನಾಡುವಾಗ ಕೂಡ ಬಂತು. ಶಂಕರ್ ನಾಗ್ ಅವರ ವಿಷಯದಲ್ಲಿ ಮಾತನಾಡಿದಾಗ, ತಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡಿದಾಗ ಈ ಭವಿಷ್ಯವಾಣಿ ಬಂತು, ಈ ಭವಿಷ್ಯ ಇತ್ತು, ಈ ರೀತಿ ಆಗುತ್ತೆ ಅನ್ನೋದು ಗೊತ್ತಿತ್ತು. ಇಸ್ ಇಟ್ ಟ್ರೂ ಆರ್ ಸರ್? ಅಂದ್ರೆ ತಾವು ಎಲ್ಲಾ ಮಜಲುಗಳನ್ನು ನೋಡ್ಕೊಂಡು ಬಂದಿದ್ದೀರಾ, ಏನು ಅನ್ನುವಂಥದ್ದು ಗೊತ್ತಿದೆ, ಧಾರ್ಮಿಕ ನಂಬಿಕೆ ಇದೆ, ಕೆಲವರಿಗೆ ಆ ಶಕ್ತಿ ಇರುತ್ತೆ ಅನ್ನುವಂಥದ್ದು, ನಡೆಯುತ್ತೆ ಜ್ಯೋತಿಷ್ಯ ಅನ್ನುವಂಥದ್ದು, ಹೇಳಬಲ್ರು ಅಲ್ವಾ ಸರ್? ಶ್ರೀಕೃಷ್ಣ ಪರಮಾತ್ಮ ಕೂಡ ಭಗವದ್ಗೀತೆಯಲ್ಲಿ ಹೇಳ,
ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ಕಶ್ಚನ. ಕೃಷ್ಣ ಹೇಳ್ತಾನೆ, ನನಗೆ ವರ್ತಮಾನ ಮಾತ್ರವಲ್ಲ ಭೂತ ಮತ್ತು ಭವಿಷ್ಯ ಕೂಡ ಗೊತ್ತು. ಅದನ್ನು ನಾನು ಯಾರಿಗೂ ಅದನ್ನು ಹೇಳೋಕ್ಕೋದಿಲ್ಲ, ಅವರಿಗೂ ಅದು ಗೊತ್ತಾಗೋದಿಲ್ಲ, ನಾನು ಅದನ್ನು ಹೇಳೋಕ್ಕೋದಿಲ್ಲ. ಆ ರೀತಿ. ಸೊ ಆ ಶಕ್ತಿ ಇದ್ದವರು ಅನೇಕರು ಇರ್ತಾರೆ, ಹೇಳ್ತಾರೆ ಅಲ್ವಾ, ಇಡ್ತಾರೆ, ಹೇಳೋದಿಲ್ಲ. ಅನೇಕರು ಗೊತ್ತಿದ್ರು ಹೇಳೋದಿಲ್ಲ ಅಲ್ವಾ ಸರ್? ಎಸ್. ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಸರ್ ಈಗ ತಾವು ಅಣ್ಣನಾಗಿ ತಮ್ಮ ಸಹೋದರ? ಆ ರೀತಿ ಎಲ್ಲರೂ ಬಂದವರೆಲ್ಲರೂ ಹೋಗೋಕೆ ಬಂದಿದ್ದೀವಿ ಅಂತ ಹೇಳ್ತಾರಲ್ಲ, ಆ ರೀತಿ ಕೆಲವರು ಬೇಗ ಹೋಗ್ತಾರಂತೆ, ಕೆಲವರು ನಂತರ ಹೋಗ್ತಾರೆ. ಅದು ಹೋಗೋದು ತಪ್ಪೋದಿಲ್ಲ. ಅದಕ್ಕಾಗಿ ದುಃಖದ ಮಾಡಿ ಪ್ರಯೋಜನವಿಲ್ಲ. ಒಂದು ನೆನಪು ಮರುಕಳಿಸುತ್ತೆ ಆ ಕ್ಷಣಕ್ಕೆ, ಅದರ ಮುಂದಿನ ಕ್ಷಣ ಬೇರೆ ಏನಾದರೂ